ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತುತ್ತಿದ್ದ ಉದಯ್ ಗಾಣಿಗ ಅವರನ್ನ ಕಳೆದ ಕೆಲ ದಿನಗಳಿಂದ ಹೊಂಚು ನಡೆಸಿ ಭೀಕರವಾಗಿ ಕೊಲೆಗೈಯಲಾಗಿದೆ. ಉದಯ್ ಕೊಲೆಯಲ್ಲಿ ಭಾಗಿಯಾದ ಎಲ್ಲರಿಗೂ ಶಿಕ್ಷೆಯಾಗಬೇಕು, ಅವರ ಕುಟುಂಬಕ್ಕೆ ಸರ್ಕಾರ ಪರಿಹಾರವನ್ನ ನೀಡಬೇಕು ಎಂದು ಮಾಜಿ ಶಾಸಕ ಕೆ ಗೋಪಾಲ್ ಪೂಜಾರಿ ಹೇಳಿದರು. ಅವರು ಹೆಮ್ಮಾಡಿ ಸಮೀಪದ ಕಡ್ಬೆಲ್ತೂರು ನಿವಾಸದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಕೊಳವೆಬಾವಿಗೆ ಎನ್ಒಸಿ ಕೊಡಲು ನಿರಾಕರಿಸಲಾಗಿದೆ. ಅಲ್ಲದೆ ಉದಯ್ ತಂದೆ ಹೆಸರಲ್ಲಿ ನಕಲಿ ಅರ್ಜಿಯನ್ನ ಸೃಷ್ಟಿ ಮಾಡಿದ್ದಾರೆ. ತಂದೆ ಅರ್ಜಿ ಹಾಕಿಲ್ಲವೆಂದು ಸ್ವತಃ ಪಂಚಾಯಿತಿಗೆ ಹೋಗಿ ತಿಳಿಸಿದ್ರು ಕೂಡ ಉದ್ದಟತನದ ಮಾತುಗಳನ್ನಾಡಿ ಸತಾಯಿಸಿ ಕೊನೆಗೆ ಎನ್ಒಸಿ ಕೊಟ್ಟಿದ್ದಾರೆ. ಪಂಚಾಯಿತಿ ಇರುವುದು ಜನಸಾಮಾನ್ಯರಿಗೆ ಸಹಾಯ ಮಾಡಲು, ದಬ್ಬಾಳಿಕೆ ನಡೆಸಲು ಯಾವ ಜನಪ್ರತಿನಿಧಿಗಳಿಗೂ ಹಕ್ಕಿಲ್ಲ. ಟಾಸ್ಕ್ ಫೋರ್ಸ್ ಹೆಸರಲ್ಲಿ ಬಿಜೆಪಿ ಮುಖಂಡರು ಆಯಾ ಪ್ರದೇಶಗಳಲ್ಲಿ ದೊಣ್ಣೆ ಹಿಡಿದು ನಿಂತುಕೊಂಡು ಜನರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು. ಇನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಕೊಲೆ ಮಾಡಿರುವುದು ಅಕ್ಷಮ್ಯ. ಇದು ಬಿಜೆಪಿಯ ಸಂಸ್ಕೃತಿಯನ್ನ ತೋರಿಸುತ್ತದೆ. ಅನ್ಯಾಯವನ್ನ ಪ್ರಶ್ನಿಸಿದವನನ್ನ ಕೊಲೆಗೈಯುತ್ತಾರೆ ಎಂದಾದ್ರೆ ಇವರ ಮನಸ್ಥಿತಿ ಎಂಥದ್ದಿರಬಹುದು. ಪಂಚಾಯತ್ ಪ್ರಥಮ ಪ್ರಜೆಯ ಹುದ್ದೆಯಲ್ಲಿ ಕೂರಲು ಇವರು ನಾಲಾಯಕ್ಕು. ಕೂಡಲೇ ನೈತಿಕ ಹೊಣೆ ಹೊತ್ತು ಆ ಹುದ್ದೆಗೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು. ಒಬ್ಬ ಪಂಚಾಯತ್ ಇವತ್ತಿರುವುದು ಜನಸಾಮಾನ್ಯರಿಗೆ ಸಹಾಯ ಮಾಡಲಿಕ್ಕೋಸ್ಕರ ಪಂಚಾಯತ್ ಇರ್ತಕ್ಕಂಥದ್ದು. ದಬ್ಬಾಳಿಕೆ ಮಾಡಲಿಕ್ಕೆ ಯಾವ ಪಂಚಾಯತ್ಗೂ ಯಾವ ಹಕ್ಕು ಇಲ್ಲ. ಬಹುಶಃ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳು NGOsಗೆ ನಾನು ಅನುಮತಿ ಕೊಟ್ಟಿದ್ದೇನೆ ಅನ್ನೋ ಮಾತನ್ನು ಹೇಳಿದರು. ಇವತ್ತು NGOs ಹೆಸರಿಗೆ BJPಯ ದೊಡ್ಡ ದೊಡ್ಡ ಮುಖಂಡರುಗಳು ಆಯಾ ಭಾಗದಲ್ಲಿ ದೊಣ್ಣೆ ಹಿಡ್ಕೊಂಡು ನಿಂತ್ಕೊಂಡು ತಮ್ಮ ದಬ್ಬಾಳಿಕೆಯನ್ನು ಮಾಡ್ತಕ್ಕಂಥಲ್ಲಿ ವಿಡಿಯೋ ವೈರಲ್ ಆಗಿರೋದನ್ನು ನಾನು ಕಂಡಿದ್ದೆ. ಬಹುಶಃ ಉದಯ್ ಗಾಣಿಗರ ಈ ಒಂದು ಹತ್ಯೆಗೂ ಅದೊಂದು ಕಾರಣ ಅಂತ ಕಾಣ್ತದೆ. ಉದಯ್ ಗಾಣಿಗರು ಜಡ್ಕಲಲ್ಲಿ ಕೃಷಿ ಉಪಕರಣ ಕೇಂದ್ರಗಳ ಒಂದು ಅಂಗಡಿಯನ್ನು ತೆರೆದು ಅದರ ಜೀವನವನ್ನು ನಡೆಸ್ಕೊಂಡು ಬಂದವರು. ಈವಾಗಲೇ ಸರ್ಕಾರ ಹೇಳಿದೆ ಕೃಷಿ ಉಪಕರಣಗಳಿಗೆ ಅವರಿಗೆ ಅನುಮತಿ, ರೈತರಿಗೆ ಸಹಾಯ ಮಾಡಲಿಕ್ಕೆ ಅನುಮತಿ ಕೊಡಬೇಕು ಅಂತ ಸರ್ಕಾರ ಆದೇಶ ಕೊಟ್ಟರು ಸಹ ಅವರು ಬೆಳಿಗ್ಗೆ ಆ ಕೃಷಿ ಉಪಕೇಂದ್ರಕ್ಕೆ ಹೋಗಲಿಕ್ಕೆ ಅನುಮತಿ ಕೇಳಿದ್ರು ಸಹ ಯಾವ ಇವತ್ತು ಹತ್ಯೆ ಮಾಡಿದರೆ ಅವರ ದಬ್ಬಾಳಿಕೆ ಮೂಲಕ ಅವರಿಗೆ ಬೆಳಿಗ್ಗೆ ಜಗಳ ಮಾಡಿ ಅವರು ವಾಪಸ್ ಕಳಿಸಿದ್ದಾರೆ. ಮತ್ತೆ ಪುನಃ ಸ್ವತಃ ಉದಯ್ ಗಾಣಿಗರು ಸಾಯಂಕಾಲ ಬಚ್ಚು ನಾಯಕರಿಗೆ ಫೋನ್ ಮಾಡಿ ನನಗೆ ಕರೆದಿದ್ದಾರೆ, ಅಲ್ಲಿ ಹೋಗ್ಬೇಕಂತ ಹೇಳಿದ್ರು. ಅವ್ರ ಹತ್ರ ಫೋನ್ ಮುಖಾಂತರ ತಿಳಿಸಿ ಬಚ್ಚು ಗಾಣಿಗೆ ನಾನು ಸ್ವಲ್ಪ ಹೊರಗಡೆ ಇದ್ದೆ, ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ನೀನು ಹೋಗೋದು ಬೇಡ ಅಂದ್ರೂ ಸಹ ಅವರು ಧೈರ್ಯದಿಂದ ಹೋದಂಥ ಸಂದರ್ಭದಲ್ಲಿ ಅವರ ಈ ಒಂದು ಮರ್ಡರ್ನ ಮಾಡುವಂಥ ವ್ಯವಸ್ಥೆ ಆಗಿದೆ. ಬಚ್ಚು ಗಾಣಿಗರು ಪುನಃ ಬಂದು ನೋಡುವಾಗ ಒಂದು 4 ಕಾರು, ಸುಮಾರು ಒಂದು 10 ಬೈಕ್ಗಳ ಒಂದು ಕೂಟ ಅಲ್ಲಿತ್ತು. ಮುಂದೆ ಬಂದಾಗ ಉದಯ್ ಗಾಣಿಗರ ಬಿದ್ದು ನರಳಾಡ್ತಾ ಇದ್ದನ್ನು ಸ್ವತಃ ಅವರು ವಿಡಿಯೋ ಮೂಲಕ ಇವತ್ತು ಹೇಳಿದ್ದಾರೆ. ಸಾಕ್ಷಿ ಇವತ್ತು ಪತ್ರಕರ್ತರ ಮುಂದೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರನ್ನು ಗಾಡಿಯಲ್ಲಿ ತಗೊಂಡು ಹೋಗಿ ಸಿದ್ದಾಪುರದ 180ಗೆ ಅವ್ರನ್ನ ಕಳಿಸಿ ಕೊಡುವಂಥ ಪರಿಸ್ಥಿತಿಯಲ್ಲಿ ಅವರು ಇವತ್ತು ಹಸು ನುಗ್ಗಿದ್ದಾರೆ, ಸಾವನ್ನಪ್ಪಿದ್ದಾರೆ. ಬಹುಶಃ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪಂಚಾಯತ್ ಸ್ವತಃ ಅಧ್ಯಕ್ಷರು ಮತ್ತು ಅವರ ಪಕ್ಷದ ಉನ್ನತ ಹುದ್ದೆಯಲ್ಲಿರುವವರು ಮತ್ತು ಅವರ ಪಕ್ಷದ ಕಾರ್ಯಕರ್ತರ ಒಟ್ಟಿಗೆ ಸೇರಿ ಮತ್ತು ಅವರ ಒಂದು ಟೀಮ್ ಸೇರಿ ಇವರನ್ನು ಸಂಚು ಮೂಲಕ ಹತ್ಯೆ ಮಾಡ್ತಕ್ಕಂಥ ಕೆಲಸ ಆಗಿದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಪ್ರದೀಪ್ ಕುಮಾರ್ ಶೆಟ್ಟಿ ಗುಡಿಬೆಟ್ಟು, ಪ್ರಸನ್ನ ಕುಮಾರ್ ಕಿರಾಡಿ, ಶರತ್ ಕುಮಾರ್ ಶೆಟ್ಟಿ ಉಪಸ್ಥಿತರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ ಕುಂದಾಪುರ.